ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ನನ್ನ ನೆಚ್ಚಿನ ಸ್ಪಂದನವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಹಾದಿಯನ್ನು ಪರಿಚಯಿಸುವಂತಹ ಈ ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ. ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ, ಪ್ರವೃತ್ತಿಯಲ್ಲಿ ಕಲಾ ಜೀವನವನ್ನು ಒಲಿಸಿಕೊಂಡವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಶಯನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ನೀವು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ, ಪ್ರವೃತ್ತಿಯಲ್ಲಿ ಬಹಳಷ್ಟು ಟ್ಯಾಲೆಂಟ್ ಇದೆ ನಿಮಗೆ, ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಮೊದಲನೇದಾಗಿ ನೀವು ತುಳು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀರಾ. ತುಳು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಯಾವ ತುಳು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ ಅದ್ರ ಬಗ್ಗೆ? ಫಸ್ಟಿಗೆ ನಾನು ಇದನ್ನು ಆ್ಯಕ್ಟಿಂಗ್ ಫೀಲ್ಡನ್ನು ಸ್ಟಾರ್ಟ್ ಮಾಡಿದ್ದು ಸಣ್ಣ ಸಣ್ಣ ನಾಟಕಗಳನ್ನು ಶಾಲೆಯಲ್ಲಿ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ಕಾಲೇಜಲ್ಲೂ ಕೂಡ ಮಾಡ್ತಾಯಿದ್ದೆ. ಮನೇಲೆಲ್ಲ ಅವಕಾಶ ಕೊಡ್ತಾಯಿದ್ರು, ಅಂದರೆ ಮನೇಲಿ ಹೇಳ್ತಾಯಿದ್ರು ಹೋಗು ಅಂತಲೇ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಮೊದಲೇದಾಗಿ ನನಗೆ ಅವಕಾಶ ಬಂದಿದ್ದು ನನ್ನ ಶಾರ್ಟ್ ಫಿಲಮ್ ಬಿಟ್ಟು ಬೇರೆ ಅಂತ ಬಂದಾಗ ತುಳು ಎನ್ನ ಅಂತ ಒಂದು ಫಿಲಮಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಕರೆದ್ರು ನನ್ನನ್ನು. ಅಂದರೆ ಅವ್ರು ಏನು ಪಾತ್ರ ಅಂತಲೂ ಹೇಳಿರಲಿಲ್ಲ, ಜಸ್ಟ್ ಒಂದು ಸೈಡ್ ರೋಲು ಅಂತ ಅಷ್ಟೇ ಹೇಳಿದರು. ಅದು ನಾನು ಫಸ್ಟ್ ದೊಡ್ಡ ಒಂದು ಸ್ಕ್ರೀನಿಗೆ ಬಂದದ್ದು ಅದೇ ಫಸ್ಟ್ ನಾನು. ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ನನ್ನನ್ನು ಕರೆದಿದ್ದು ಸೈಡ್ ರೋಲಿಗೆ, ಬಟ್ ಅಲ್ಲಿ ನನ್ನ ಕ್ಯಾರೆಕ್ಟ್ರನ್ನು ನೋಡಿ ಅವರು ಹೇಳಿದರು ಒಂದು ಒಳ್ಳೆ ರೋಲನ್ನು ಕೊಡ್ತಾ ಇದ್ದೇವೆ ನಿಮಗೆ. ಅದು ಅಲ್ಲಿ ಹೋಗಿದ್ದು ನಾನು ಒಂದು ಸೈಡಲ್ಲಿ ನಿಲ್ಲುವ ರೋಲಿಗೆ ಹೋಗಿದ್ದು ನಾನು. ಬಟ್ ಅಲ್ಲಿ ಹೋದ ಮೇಲೆ ಅವರು ಹೇಳಿದರು ನಿಮ್ಮದು ಕ್ಯಾರೆಕ್ಟ್ರ್ ಒಂದು ಈ ಥರ ಒಂದು ಕಾಮಿಡಿ ಕ್ಯಾರೆಕ್ಟ್ರ್, ಒಂದು ಅಂದರೆ ತುಂಬ ಹೊತ್ತೇನಿಲ್ಲ, ಬಟ್ ಒಂದು ಒಳ್ಳೆಯ ಕ್ಯಾರೆಕ್ಟ್ರ್ ನನಗೆ ಕೊಟ್ಟರು, ಒಂದು ವೆಯ್ಟೇಜ್ ಕ್ಯಾರೆಕ್ಟ್ರ್ ಅದು ಆ ಫಿಲಮಲ್ಲಿ. ಅದಾದಮೇಲೆ ನನಗೆ ಪೆಪ್ಪೆರೆರೆ ಇದೆಯಲ್ಲ, ಅದರಲ್ಲಿ ನನಗೆ ಅಂದರೆ ನಾನು ಆಡಿಷನ್ಗೆಲ್ಲ ಹಾಕಿದ್ದೆ. ನನಗೆ ಅಂದ್ಕೊಂಡಿದ್ದೆ ಶೋಭರಾಜ್ ಸರ್ ಇದಲ್ಲ, ನನಗೆ ಶೋಭರಾಜ್ ಸರ್ ಅಂತ ಹೇಳಿದರೆ ತುಂಬ ಇಷ್ಟ. ಸಣ್ಣದಿಂದಲೂ ನಂಗೆ ಅವರು ಅಂತ ಹೇಳಿದರೆ ತುಂಬ ಇಷ್ಟ. ನಾನು ಅಂದ್ಕೊಂಡೆ ಅವ್ರು ನನ್ನನ್ನು ಕಾಲ್ ಕರೀಲಿಕ್ಕಿಲ್ಲ, ಬಿಕಾಸ್ ನಾನೊಂದು ಸಾಮಾನ್ಯವಾಗಿ ನಾಟಕಗಳಲ್ಲಿ ಮಾಡೋಳು. ಅವ್ರು ಹೇಗೆ ನನಗೆ ಕಾಲ್ ಮಾಡ್ತಾರೆ, ಹೇಗೆ ಕಾಂಟ್ಯಾಕ್ಟ್ ಆಗ್ತಾರೆ ಅಂತ. ಬಟ್ ಅದು ಹೇಗಾಯಿತು ಅಂತ ಹೇಳಿದರೆ, ದೀಪಾವಳಿ ಟೈಮಲ್ಲಿ ನನಗೂ ದೀಪಾವಳಿಗೆ ಮುಂಚೆ ಒಂದು 4 ದಿನಕ್ಕೆ ಮುಂಚೆ ಒಂದು ಮೆಸೇಜ್ ಬಂತು ಒಂದು ನಂಬರಿಂದ, ಹೀಗೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ, ಒಂದು ವೀಡಿಯೋಸನ್ನು ಕಳಿಸಿ ಅಂತ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದಷ್ಟು ಬಂಚ್ ವೀಡಿಯೋಸನ್ನು ನನ್ನ ಫ್ರೆಂಡ್ಸಿಂದ ಹೇಳಿ ನಾನು ಬರೆಸ್ಕೊಂಡು ನಾನು ಮಾಡಿದೆ, ಬಿಕಾಸ್ ನನಗೇನು ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಮಾಡಿ ಅದನ್ನು ಕಳಿಸಿದೆ. ಅದು ಕಳಿಸಿದ ಮೇಲೆ ಒಂದು ಈ ಬೇರೆ ಟೈಪ್ ವೀಡಿಯೋಸನ್ನು ಮಾಡಿ ಕಳಿಸಿ ಹೇಳಿದರು, ಅಂದರೆ ಬೇಜಾರು, ಖುಷಿ, ಬೇರೆ ಬೇರೆ ಥರದ್ದು. ಅದನ್ನೆಲ್ಲ ಮಾಡಿ ಆದಮೇಲೆ ಅವ್ರು ಹೇಳಿದರು ನಾನು ನಿಮಗೆ ಶಾರ್ಟ್ ಲಿಸ್ಟ್ ಆದಮೇಲೆ ಕಾಲ್ ಮಾಡ್ತೇವೆ. ನನಗೆ ಅಲ್ಲಿ ತನಕ ಯಾರು ಅಂತ ಗೊತ್ತಿಲ್ಲ, ನಾನು ಈ ಪ್ರೊಡಕ್ಷನ್ ಅವರು ಅಂತ ಅಷ್ಟೇ ಗೊತ್ತು, ಒಂದು ಪೆಪ್ಪೆರೆರೆ ಅಂತಲೂ ಗೊತ್ತಿಲ್ಲ, ಒಂದು ತುಳು ಫಿಲಮ್ ಪ್ರೊಡಕ್ಷನ್ ಅವರು ಅಂತ. ದೀಪಾವಳಿ ಅವತ್ತು ದಿನ ಮನೆಯಲ್ಲಿ ತುಂಬ ಸಂಭ್ರಮದಲ್ಲಿ ಬ್ಯುಸಿಯಾಗಿದ್ದೇವೆ. ಕಾಲ್ ಬಂತು ಒಂದು ಅನ್ನೋನ್ ನಂಬರಿಂದ. ನಾನು ಕಾಲ್ ಪಿಕ್ ಮಾಡಿದಾಗ ನಾನು ಶೋಭರಾಜ್ ಪಾವೂರ್ ಅಂತ ಹೇಳಿದರು. ಆವತ್ತು ಆಗಿರೋ ಅಷ್ಟು ಖುಷಿ ನನ್ನ ಲೈಫಲ್ಲಿ, ಲೈಕ್ ಅಂದರೆ ಆ ಒಂದು ದಿನ ನನಗೆ ಇಟ್ಸ್ ಲೈಕ್ ದೀಪಾವಳಿ ಅಂದಮೇಲೆ ಇನ್ನೂ ಒಂದು ಹೊಸ ದೀಪ ನನ್ನಲ್ಲಿ ಜಾಸ್ತಿ ಬೆಳಕನ್ನು ಕೊಡ್ತು ಅಂತ ನನಗೆ ಫೀಲ್ ಆಯಿತು. ಬಿಕಾಸ್ ಶೋಭರಾಜ್ ಸರ್ ನನಗೆ ಫೋನ್ ಮಾಡಿದಾರಾ ಅಂಥೇಳಿ ಅಷ್ಟು ಖುಷಿ ಆಯಿತು ನನಗೆ. ಅದಾದಮೇಲೆ ಅವ್ರು ಹೇಳಿದರು ಏನಿಲ್ಲ, ನೀವು ನಮಗೆ ಈ ಥರ ಎಲ್ಲ ಕಳಿಸಿದ್ರಲ್ಲ, ನಮಗೆ ಇಷ್ಟ ಆಗಿದೆ, ನಿಮಗೆಲ್ಲ ಫೈನಲ್ ರೌಂಡ್ ಒಂದು ಇರುತ್ತೆ ಸೆಲೆಕ್ಷನ್ ಅಂತ ಹೇಳಿದಾಗ, ಸರಿ ನಾನು ಯಾವಾಗ ಬರಬೇಕು, ನಾನು ಅವತ್ತೇ ಹೋಗೋಕ್ಕೂ ರೆಡಿ. ಮನೆಯಲ್ಲೂ ಎಲ್ಲರಿಗೂ ಖುಷಿ ಆಯಿತು, ಶೋಭರಾಜ್ ಸರ್ ಫೋನ್ ಮಾಡಿದ್ದಾರೆ, ನಿನಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದೆ. ನನಗೆ ಏನೂ ಹೇಳಿಲ್ಲ, ಸೈಡ್ ರೋಲು ಯಾವ ರೋಲು ಹೇಳಿಲ್ಲ, ಜಸ್ಟ್ ಅವ್ರು ಕರೆದಿದ್ದಾರಲ್ಲ ನಾನು ಹೋಗ್ತೇನೆ ಅಷ್ಟೇ. ಅಮ್ಮ ಮನೆಯಲ್ಲೆಲ್ಲ ತುಂಬ ಬರಲಿಕ್ಕೆ ಕಷ್ಟ ಆಯಿತು, ಬಿಕಾಸ್ ಮಂಗಳೂರಿಗೆ ಬರಬೇಕಿತ್ತು. ಸೊ ನಾನು ಇವ್ರ ಜೊತೆ ನನ್ನ ಫ್ರೆಂಡ್ ಜೊತೆಗೆ, ಅಂದರೆ ಕಾವ್ಯ ಅಂತ ಹೇಳಿ, ಅವರು ಹೇಳಿದರು ನನಗೆ ಶೋಭರಾಜ್ ಸರನ್ನು ನೋಡಬೇಕು, ನಾನು ಬರ್ತೇನೆ. ಸರ್ರೇ ಹೇಳಿದರು ಯಾರಾದರೂ ಜೊತೆಗೆ ಕರ್ಕೊಂಡು ಬನ್ನಿ, ಒಬ್ಬರಿಗೆ ಬರೋದು ನಿಮಗೆ ಕಷ್ಟ ಆಗ್ತದೆ ಅಂತ. ನನಗದು ಕೂಡ ದ ವೇ ಹಿ ಅಪ್ರೋಚ್, ಅಂದರೆ ನನಗೆ ತುಂಬ ಖುಷಿ ಆಯಿತು. ಯಾರಾದರೂ ಜೊತೆಗೇ ಬರಲಿ ಅಂತ ಹೇಳಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಓಕೆ ನಾನು ಹೋಗ್ತೇನೆ. ಪ್ರೊಡ್ಯೂಸರ್ ಸರ್ ಕೂಡ ಇದ್ದರು. ಸೊ ಇಬ್ಬರು ಕೂಡ ಅಲ್ಲಿ ಇದ್ದರು. ನನ್ನನ್ನು ಒಂದು ಅಲ್ಲಿ ಮಂಗಳೂರಲ್ಲಿ ಒಂದು ಹೋಟ್ಲಲ್ಲಿ ಕಾಫಿ ಕುಟ್ಕೊಂಡು ಮತ್ತೆ ಹೇಳಿದರು ಒಂದು ನೋಡುವ ನಿಮ್ಮ ಲೈವ್ ಹೇಗೆ ಮಾಡ್ತೀರಾ ಅಂತೇಳಿ. ಅಲ್ಲಿ ಒಂದು ಆ್ಯಕ್ಟನ್ನು ಮಾಡಲಿಕ್ಕೆ ಹೇಳಿದರು. ಒಂದಷ್ಟು ಸ್ಕ್ರಿಪ್ಟನ್ನು ಹೇಳಿದರು, ಅದನ್ನು ಮಾಡಿ ಹೇಳಿದರು. ಮಾಡಿ ಆದಮೇಲೆ ಹೇಳಿದರು ಒಂದು ಈ ಥರ ಪಾತ್ರಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೇವೆ. ಆಲ್ರೆಡಿ ಅವ್ರು ಸೆಲೆಕ್ಟ್ ಮಾಡಿದರು, ನನಗೆ ಗೊತ್ತಿರಲಿಲ್ಲ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೊ ಈ ಥರ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ ನಿಮ್ಮನ್ನು ಅಂತ ಹೇಳಿದರು. ನನಗೆ ಅದು ಯಾವ ಪಾತ್ರ ಹೇಗಿದೆ ಅಂತ ಅನ್ನೋದನ್ನು ಅವತ್ತೇ ಹೇಳಿಲ್ಲ. ಒಂದು ಒಳ್ಳೆಯ ಪಾತ್ರ ನಿಮಗೆ, ಒಂದು ಕಾಮಿಡಿ ರೋಲ್, ಅಂದರೆ ಹೇಗಿರ್ತದೆ ಅಂತ ಹೇಳಿದರೆ ಸಂತೂರ್ ಮದರ್ ಅನ್ನೋ ಥರ, ಅಂದರೆ ಒಂದಷ್ಟು ಏಜ್ ಆಗಿಲ್ಲ ನಿಮಗೆ, ಬಟ್ ಒಂದು ಲೈವ್ಲಿ ಕ್ಯಾರೆಕ್ಟರ್ ಥರ ತುಂಬ ಕಾಮಿಡಿಯಾಗಿ ತೊಗೊಂಡು ಹೋಗುವಂಥ ಕ್ಯಾರೆಕ್ಟರ್ ಅಂತ ಹೇಳಿ. ಸರಿ ಅಂತ ಹೇಳಿ ಒಪ್ಕೊಂಡೆ ನಾನು. ಮನೆಯಲ್ಲೆಲ್ಲ ಕೇಳಿದಾಗ ಎಲ್ರಿಗೂ ಖುಷಿ ಆಯಿತು. ಡೇಟ್ಸ್ ಮಾತ್ರ ನನಗೆ ಪ್ರಾಬ್ಲಮ್ ಆಗೋದು, ಬಿಕಾಸ್ ನಾನು ವರ್ಕಲ್ಲಿರೋದ್ರಿಂದ ಹೇಳಿದ್ದೆ ನಾನು, ಅಂದರೆ ಸಡನ್ ನನಗೆ ಹೇಳಿದರೆ ಕಷ್ಟ ಆಗ್ಬೋದು, ಮುಂಚಿತವಾಗಿ ತಿಳಿಸಿದರೆ ನನಗೆ ಬರ್ಬೋದು.
ಪ್ರೊಡ್ಯೂಸರ್ ಸರ್ ಹೇಳಿದರು, ಅದೆಲ್ಲ ನಾವು ನಿಮಗೆ ಹೇಗೆ ಅವೈಲೇಬಿಲಿಟಿ ಇದೆ ಹಾಗೆಯೇ ನಾವು ಹಾಕ್ತೀವಿ ಅಂತ ಹೇಳಿದರು. ಅದು ಕೂಡ ನನಗೆ ಖುಷಿ ಆಯಿತು. ಟೀಮ್ ಅಂತೂ ತುಂಬ ಎಲ್ಲರೂ ಒಳ್ಳೆಯವರಿದ್ದರು, ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದರು ಎಲ್ಲ. ಅಂದರೆ ತುಂಬ ಒಂದು ತುಳು ಇಂಡಸ್ಟ್ರಿಯಲ್ಲಿ ಆ ತುಳು ಇಂಡಸ್ಟ್ರಿಯಲ್ಲಿ ಅರ್ಧ ಕುಡ್ದವರೆಲ್ಲ ಇದ್ದರು ನನ್ನ ಜೊತೆಗೆ. ಆ ಫಸ್ಟ್ ದಿನ ನನಗೆ ಶೂಟಿಂಗಲ್ಲಿ ನಾನು ತುಂಬ ಅಂದರೆ ಹತ್ತಿದ್ದೇನೆ ಕೂಡ ಫಸ್ಟ್ ಡೇ. ಅಂದರೆ ಹೇಗಾಗಿತ್ತು ಅಂತ ಹೇಳಿದರೆ ತುಂಬ ಶಾರ್ಟ್ಸನ್ನು ತೆಗೆದ್ರು ಸರ್ ಹೇಳಿದರು, ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಿಮ್ಮಿಂದ, ಅದು ಬರ್ತಾ ಇಲ್ಲ ನಮಗೆ. ನನಗೆ ಒಂದು ಹೇಗೆ ಅಂತ ಹೇಳಿದರೆ ತುಂಬ ಭಯ ಆಯಿತು. ನನಗೆ ಆಗದೇ ಇರೋ ಫೀಲ್ಡನ್ನು ನಾನು ಒಪ್ಕೊಂಡ, ನಾನು ಇವರಿಗೆ ಮೋಸ ಮಾಡ್ತಿದ್ದೀನ, ಅಂದರೆ ನನ್ನಿಂದ ಆಗದೇ ಇರೋದನ್ನು ನಾನು ಆಗ್ತದೆ ಅಂತ ಹೇಳಿದ್ನೇನೋ ಅಂತ. ಬಟ್ ಅವ್ರು ಹೇಳಿದರು, ನಿಮ್ಮಿಂದ ಸಾಧ್ಯ ಇದೆ, ಅದಕ್ಕೇ ನಿಮ್ಮನ್ನು ನಾವು ಪರಿಚಯ ಮಾಡಿದ್ದು ಈ ಒಂದು ಫೀಲ್ಡಿಗೆ. ಸರಿ ಅಂತ ಹೇಳಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಎಲ್ಲ ದೊಡ್ಡ ವ್ಯಕ್ತಿಗಳು ನನಗೆ ಪ್ರೋತ್ಸಾಹ ಕೊಟ್ಟರು. ಯಾರು ನೀನು ಹೀಗೆ ಮಾಡ್ತಿದ್ದೀಯಾ ಅಂತ ಯಾರೂ ಹೇಳಲಿಲ್ಲ ನನಗೆ. ವಾಮಂಜೂರ್ ಸರ್ ಆಗಿರ್ಬೋದು, ಅಥವಾ ನವಿಡಿ ಪಟೇಲ್ ಸರ್ ಆಗಿರ್ಬೋದು, ಬೋಳೂರು ಸರ್ ಆಗಿರ್ಬೋದು, ಸತೀಶ್ ಪೆಂದೆಲೆ ಸರ್ ಆಗಿರ್ಬೋದು, ಎಲ್ಲರೂ ನನಗೆ, ಚೈತ್ರಾ ಮೇಡಮ್ ಆಗಿರ್ಬೋದು, ಎಲ್ಲರೂ ನನಗೆ, ಇನ್ಕ್ಲೂಡಿಂಗ್ ಶೋಭರಾಜ್ ಸರ್, ದೀಪಕ್ ಸರ್, ಪಾಣಜೆ ಸರ್ ಆಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು. ನೀನು ಮಾಡ್ತೀಯಾ, ನಾವು ನೋಡ್ತೇವೆ, ತುಂಬ ಚೆನ್ನಾಗಿ ಮಾಡ್ತೀಯ ನೀನು ಅಂತಲೇ ಸಪೋರ್ಟ್ ಮಾಡಿದರು. ಪ್ರೊಡ್ಯೂಸರ್ ಸರ್ ಕೂಡ ಬೇಜಾರೇ ಮಾಡ್ಕೊಂಡಿಲ್ಲ. ಅಷ್ಟು ಶೂಟ್ಸಾಗಿ ವೇಸ್ಟ್ ಮಾಡಿದ್ದೆ ನಾನು, ಟೈಮ್ ವೇಸ್ಟ್ ಮಾಡಿದ್ದೆ, ಬಟ್ ಆದರೂ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ, ಸಪೋರ್ಟ್ ಮಾಡಿದರು ನನಗೆ. ಅದಾದಮೇಲೆ ಶೂಟಿಂಗ್ ಹೋಗ್ತಾ ನಾನು ಕ್ಯಾಮರಾಮ್ಯಾನ್ ಅಂತೂ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ಹೇಳ್ತಾಯಿದ್ರು, ಈ ಥರ ಮಾಡಿದರೆ ಈ ಥರ ಬರ್ತದೆ, ನೀವು ಸ್ಕ್ರೀನಲ್ಲಿ ಈ ಥರ ಬರ್ತೀರಾ, ಹೀಗೆ ಮಾಡಬೇಕು, ನೀವು ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು. ಹಲೋ ಅನ್ನಲ್ಲೇರಾ ಆರ್ ಮಿಯೊಂದು ಲೇರು ಈರು ಯಾನ್ ಕಾಣನಿ ಎಲ್ಲರೂ ನನಗೆ, ಈವನ್ ರಾಹುಲ್ ಸರ್ ಕೂಡ, ಎಲ್ಲರೂ ಒಂದು ಕೆಲವು ನೇಮ್ಗಳನ್ನು ಬಿಟ್ಟೋಗಿರ್ಬೋದು ನಾನು, ಬಟ್ ಇಡೀ ಹೋಲ್ ಟೀಮ್ ಪೆಪೆರೆರೆ ಸಿನಿಮಾ ತಂಡ ತುಂಬಾ ಸಪೋರ್ಟ್ ಮಾಡಿದೆ ನನಗೆ. ಬಿಕಾಸ್ ನಾನೊಬ್ಬಳು ಹೊಸ ಆರ್ಟಿಸ್ಟ್ ಅಂತ ನನಗೆ ಎಲ್ಲೂ ಅವ್ರು ತೋರಿಸಲಿಲ್ಲ. ಅದರ ಜೊತೆಗೆ ಫಸ್ಟ್ ಬಂದ ಫಿಲ್ಮ್ ಕೂಡ ಅವರು ಕೂಡ ಅಷ್ಟೇ ನನಗೆ ತುಂಬ ಒಳ್ಳೆ ಸಪೋರ್ಟನ್ನು ಮಾಡಿದರು. ಒಂದೇ ದಿನ ನನಗೆ ಕ್ಯಾರೆಕ್ಟರ್ ಇದ್ದರೂ ಕೂಡ ನನಗೆ ತುಂಬ ನೆನಪಲ್ಲಿ ಇಟ್ಕೊಂಡಿದ್ದಾರೆ ನನ್ನನ್ನು, ಪ್ರತಿಯೊಂದಕ್ಕೂ ನನ್ನನ್ನು ಕರೀತಾಯಿದ್ರು. ಆಮೇಲೆ ಪೆಪೆರೆರೆದಾದ ತಕ್ಷಣ ನಾನು, ಅಂದರೆ ಶೂಟಿಂಗ್ಸ್ ಎಲ್ಲ ಮುಗೀತು, ಸ್ಕೆಡ್ಯೂಲ್ ಮುಗ್ದ ಮೇಲೆ ನನಗೆ ಒಂದು ಹೀಗೆ ಸಣ್ಣ ಸಣ್ಣ ಶಾರ್ಟ್ ಫಿಲಮ್ಸನ್ನೆಲ್ಲ ಮಾಡ್ತಾಯಿದ್ದೆ. ನಾಗರಾಜ್ ಸರ್ ಕೂಡ ಆಮೇಲೆ ನನಗೆ ಅವಕಾಶ ಸಿಕ್ಕಿದ್ದು ನಾಗರಾಜ್ ಸರ್ ಜೊತೆ ವರ್ಕ್ ಮಾಡುವಂಥದ್ದು. ಮೊದಲೇ ನನಗೆ ನಾಗರಾಜ್ ಸರ್ ಅಂತ ಹೇಳಿದ್ರೇನೋ ಒಂಥರ ಕ್ರಶ್. ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಅವರ ನಾಟಕ ನೋಡಿದ್ದೆ, ನನ್ನ ಒಂದು ಫ್ರೆಂಡ್ಸ್ ಥ್ರೂ ಅವರ ನಾಟಕ ನೋಡಿದ್ದೆ. ನಾನು ಹೇಳಿದ್ದೆ, ನನಗೆ ನಾಟಕ ಟೀಮಲ್ಲಿ ನಾಟಕದ ವಿಷಯದಲ್ಲಿ ನನಗೆ ಕ್ರಶ್ ಆಗೋರು ಅಂದರೆ ನಾಗರಾಜ್ ಸರ್ ಅಂತ ನಾನು ಹೇಳ್ತಾ ಇದ್ದೆ. ನನಗೆ ಪರಿಚಯ ಆಗಿದ್ದು ಕೂಡ ನಮ್ಮ ಮನೆಗೆ ಬಂದಿದ್ದರು ಅವರೆಲ್ಲ, ಒಂದು ನಾಟಕ ಇದು ಶೋಗೆ ಬಂದವರು ಮನೆ ಬಂದು ಹೋಗಿದ್ದರು. ಆವತ್ತು ಕೂಡ ನಾನು ಹೇಳಿದ್ದೆ, ಅಮ್ಮನವರು ಕೂಡ ಹೇಳಿದರು, ಒಳ್ಳೆ ಟೀಮ್ ಇದು, ಒಳ್ಳೆ ತಂಡ, ಅಭಿನಯ ತಂಡ ಅಂತ. ಸೊ ಉಡುಪಿಯಲ್ಲಿರೋ ತುಂಬ ಒಂದು ಫೇಮಸಲ್ಲಿರೋ ತಂಡ ಅದು. ಆ ತಂಡದವರು ನನಗೆಲ್ಲರೂ ಪರಿಚಯ ಆದರು. ನಾಗರಾಜ್ ಸರಿಂದ ಹಿಡಿದು ಎಲ್ಲ ಹೋಲ್ ತಂಡ ಪರಿಚಯ ಆಯಿತು ನನಗೆ. ಅದಾದಮೇಲೆ ಅವ್ರದ್ದೇ ಒಂದು ನಾಗರಾಜ್ ಸರ್ ಥ್ರೂ ಒಂದು ಶಾರ್ಟ್ ಫಿಲಮನ್ನು ಮಾಡಿದರು, ಹೀಗೆ ನೀವೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅದಿನ್ನೂ ರಿಲೀಸ್ ಮಾಡಲಿಲ್ಲ, ಬಿಕಾಸ್ ಆ ಒಂದು ಟಿಪಿಕಲ್ ಕಾನ್ಸೆಪ್ಟ್ ಅದು, ಅದನ್ನು ಅಷ್ಟು ಸುಲಭಕ್ಕೆ ಒಂದು ಬಿಡೋ ಹಾಗಿಲ್ಲ ಅಂತ ಅನಿಸ್ತದೆ ನನಗೆ. ಸೊ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ಕಾನ್ಸೆಪ್ಟ್ ಅದು, ಸದ್ಯದಲ್ಲೇ ಅದು ಬರಬಹುದು ಹೊರಗಡೆ. ಸೊ ನಾಗರಾಜ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಅದು ಹೇಗಿತ್ತು ಅಂತ ಹೇಳಿದರೆ, ಅವರೊಂದು ಆ ಲೆವೆಲಿನ ಆರ್ಟಿಸ್ಟ್, ಅವರ ಆ್ಯಕ್ಷನ್ಸ್ ಆಗಿರ್ಬೋದು, ಅವ್ರು ಮಾಡೋ ರೀತಿ ಆಗಿರ್ಬೋದು, ಬಟ್ ಅವ್ರು ಎಲ್ಲೂ ನನಗೆ ತೋರಿಸ್ಕೊಳ್ಳಿಲ್ಲ ನಾನು ತುಂಬ ಸೀನಿಯರ್ ಆರ್ಟಿಸ್ಟ್ ಅಂತ. ನನ್ನ ಜೊತೆಗೆ ನಾನು ಹೇಗೆ ಮಾಡ್ತೇನೆ ನನಗೆ ಸೆಟ್ ಆಗ್ತಾ ಹೋದರು ಅವರು. ಆಮೇಲೆ ಬಂದಿದ್ದು ಕ್ಯಾರೆಕ್ಟ್ರು ಇನ್ನೊಂದು ಫಿಲಮ್, ಅದೊಂದು ಕನ್ನಡ ಹೆಸರು, ನಾನ್ ವೆಜ್ ಅಂತ ಹೇಳಿ ಕನ್ನಡ ಫಿಲಮ್ ಅದು. ಅದಿನ್ನೂ ವರ್ಕ್ ಆಗ್ತಾಯಿದೆ. ಸೂರಜ್ ಶೆಟ್ಟಿ ಸರ್, ತುಳು ಇಂಡಸ್ಟ್ರಿಯ ಫೇಮಸ್ ಡೈರೆಕ್ಟರ್ ಅವರು. ಸೊ ಅದೇ ಪಿಲಿಬೈಲಿ ಅಮ್ಮನಕ್ಕ ಎಲ್ಲ ಮಾಡಿದಾರಲ್ಲ ಅವರು ಅವ್ರದಕ್ಕೆ ನಾನು ಒಂದು ಆಡಿಷನ್ಗೆ ಕಳಿಸಿದೆ. ಅವರು ಫಸ್ಟ್ ಲುಕ್ಕಲ್ಲೇ ನನ್ನನ್ನು ನನಗೆ ಯಾವ ಆಡಿಷನು ಮಾಡಲಿಲ್ಲ, ನನ್ನದು ಜಸ್ಟ್ ಫೋಟೋಸನ್ನು ನೋಡಿ ಸೆಲೆಕ್ಟ್ ಮಾಡಿದರು. ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಅಂದರೆ ಇದು ಇಷ್ಟು ಮೇಜರ್ ನನ್ನ ಬಂಚ್ ಆಫ್ ಜರ್ನೀಸ್. ಅದಾದಮೇಲೆ ಒಂದೊಂದೇ. ಓಕೆ, ನಿಮ್ಮ ಕಲಾ ಜರ್ನಿ ಹೇಳಿದಾಗ ನೀವು ತುಳು ಇಂಡಸ್ಟ್ರಿ ಬಂತು, ಕನ್ನಡ ಇಂಡಸ್ಟ್ರಿ ಬಂತು, ಶಾರ್ಟ್ ಮೂವಿ ಬಂತು, ಶಾರ್ಟ್ ಫಿಲ್ಮ್ಗಳಾಗಿರ್ಬೋದು, ಅದೇ ಬಹಳಷ್ಟು ಹೇಳಿದ್ರಿ. ಒಂದೊಂದು ಕ್ಷೇತ್ರದಲ್ಲೂ ನೀವು ಕೂಡ ಅತ್ಯುತ್ತಮ ನಟರ ಜೊತೆ ನೀವು ಆ್ಯಕ್ಟ್ ಮಾಡಿದೆ ಅಂತ ಹೇಳಿ, ಅದೊಂದು ನನ್ನ ಪುಣ್ಯ ಅಂತ ಹೇಳಬೇಕು. ಫಸ್ಟಿಂದ ಹಿಡಿದು ನನಗೆ ತುಂಬ ಒಳ್ಳೆ ಅತ್ಯುತ್ತಮ ನಟನೆಯನ್ನು ಮಾಡಿರೋರ ಜೊತೆನೇ ನನಗೆ ಅವಕಾಶ ಸಿಕ್ತು. ಫಸ್ಟ್ ಸ್ಟಾರ್ಟಿಂಗಿಂದಲೇ ನನಗೆ, ಅಂದರೆ ಸ್ಟ್ರಗಲ್ ಆಗಿದ್ದೇನೆ ಇಲ್ಲ ಅಂತಲ್ಲ, ತುಂಬ ಸಣ್ಣದಿಂದಲೂ ಟ್ರೈ ಮಾಡ್ತಾಯಿದ್ದೆ. ಅದು ಕೌಂಟ್ಸ್ ಇಲ್ಲ ನಾನು ಎಷ್ಟು ಆಡಿಷನ್ ಹೋಗಿದ್ದೇನೆ ಅಂತ. ಕನ್ನಡ ಇಂಡಸ್ಟ್ರಿಗೆ ನಾನು ಆಡಿಷನ್ ಮನೆಯಲ್ಲಿ ಕೊನೆಗೆ ಹೇಳ್ತಾಯಿದ್ರು, ಯಾಕೆ ಸುಮ್ಮನೆ ಸಮಯ ವೇಸ್ಟ್ ಮಾಡ್ತೀಯಾ, ನಿನ್ನ ಸ್ಟಡೀಸ್ ಕಡೆ ಗಮನ ಕೊಡು. ಬಟ್ ಇಲ್ಲ, ನಾನು ಹೋಗ್ತೇನೆ.
ಪ್ರತಿಯೊಂದು ಇದು ಮಾಡ್ತಾ ಇದ್ದಾಗಲೂ ನಾನು ಹೇಳ್ತಾ ಇದ್ದಿದ್ದು ಟ್ರೈ ಮಾಡ್ತೀನಿ. ಎಲ್ಲದರಲ್ಲೂ ನನಗೆ ನಿರಾಶೆನೇ ಆಗಿದ್ದು, ನನಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದೇ ಇಲ್ಲ. ಬಟ್ ತುಳು ಇಂಡಸ್ಟ್ರಿಯವರು ನನ್ನನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ. ತುಳು ಇಂಡಸ್ಟ್ರಿಯವರು ನನ್ನನ್ನು ಎಲ್ಲ ಕಡೆ ನಮ್ಮ ಹುಡುಗಿ ಅಂತ ಹೇಳಿ, ಒಂದು ನಮ್ಮ ತುಳುನಾಡಿನ ಹುಡುಗಿ ಅಂತೇಳಿ ನನ್ನ ಹಾಗಂತೇಳಿ ಕನ್ನಡ ಇಂಡಸ್ಟ್ರಿಯವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಕೆಲವೊಂದು ಆಲ್ಬಮ್ ಸಾಂಗಲ್ಲಿ ಕರೆದಿದ್ದಾರೆ, ಕೆಲವೊಂದು ಕಡೆ ನನ್ನನ್ನು ಕರೆದ್ರು ಶೂಟ್ಸಿಗೆ, ನನಗೆ ಹೋಗೋಕ್ಕಾಗಲಿಲ್ಲ. ನನ್ನ ಪರ್ಸ್ನಲ್ ಒಂದು ವರ್ಕ್ ಪ್ರಕಾರ ಬೇರೆ ಇರೋದ್ರಿಂದ, ನಾನೊಂದು ಟೀಚಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಬಿಕಾಸ್ ನನ್ನನ್ನು ನಂಬಿರೋ ಒಂದಷ್ಟು ಮಕ್ಕಳಿದ್ದಾರೆ, ನಾನು ಅವರಿಗೆ ಮೋಸ ಮಾಡಿದಾಗ್ತದೆ. ನಾನು ಈ ಫೀಲ್ಡಿಗೆ ಸಡನ್ನೇ ನಾನು ಜಂಪ್ ಆದರೆ ನಾನು ಪಾಠ ಮಾಡ್ತಿರೋ ಅಂಥ ಒಂದಷ್ಟು ಮಕ್ಕಳು ಇರ್ತಾರಲ್ಲ, ಅವರಿಗೆ ನಾನು ಮಧ್ಯದಲ್ಲಿ ಮೋಸ ಮಾಡಿ ಹೋದಾಗ್ತದೆ. ನನಗೂ ಒಂದು ಶಿಕ್ಷಣ ವೃತ್ತಿಯಲ್ಲಿರುವಾಗ ನಾನು ಅದನ್ನು ಮಾಡಬಾರ್ದಲ್ವ. ಸೊ ಹಾಗಾಗಿ ನಾನು ಕೆಲವೊಂದು ಅವಕಾಶಗಳನ್ನು ಬಿಡಬೇಕಾಗಿ ಬಂತು, ಸ್ಯಾಕ್ರಿಫೈಸ್ ಮಾಡಬೇಕು. ಸ್ಯಾಕ್ರಿಫೈಸ್ ಅನ್ನೋದಕ್ಕಿಂತ ಶಿಕ್ಷಣ ಅನ್ನೋದು, ಶಿಕ್ಷಕ ಒಂದು ವೃತ್ತಿ ಅನ್ನೋದು ನನಗೊಂದು ಒಂದು ಆಸೆಯ ಒಂದು ಡ್ರೀಮ್ ಫೀಲ್ಡ್ ನನ್ನದು. ಆ ಫೀಲ್ಡಲ್ಲಿರುವಾಗ ನಾನು ಅದನ್ನು ಬಿಡೋಕ್ಕಾಗಲ್ಲ. ಸೊ ಹಾಗೆ ಅದ್ರ ಜೊತೆಗೆ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಈಗಲೂ ಕೂಡ ಅವಕಾಶಗಳು ಇದೆ, ಕೆಲವೊಂದು ಇನ್ನೂ ಆಗಿದೆ, ಬಟ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗಲಿಲ್ಲ. ಓಕೆ, ನೀವು ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಬೇಕು, ನನಗೆ ಎರಡನ್ನೂ ಬಿಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಿ. ಮತ್ತು ನೀವು ಪ್ರವೃತ್ತಿ ಬಗ್ಗೆ ಅಂದರೆ ಶಾರ್ಟ್ ಕಲಾವಿದ ಜೀವನವನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿದಂದರೆ ಶಾರ್ಟ್ ಫಿಲ್ಮಿಂದ ಹೇಳಿದ್ರಿ, ಎನ್ನ ಅನ್ನೋದು. ಆ ಎನ್ನ ಫಿಲ್ಮ್ಗೆ ಹೇಗೆ ಸೆಲೆಕ್ಟ್ ಆಗಿದ್ರಿ, ಹೇಗೆಲ್ಲ ಆಡಿಷನ್ ಇತ್ತು? ಫಸ್ಟ್ ನಾನು ಅಂದರೆ ನನ್ನ ನಾಟಕ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಅಂತ ಹೇಳಬೇಕು ಅಂದರೆ, ಸಣ್ಣದಿಂದಲೂ ನನ್ನ ಮನೆಯವರು ನನ್ನನ್ನು ಯಾವತ್ತೂ ಹೋಲ್ಡ್ ಅಂದರೆ ಕಂಟ್ರೋಲ್ ಮಾಡಿದ್ದಿಲ್ಲ ನನ್ನನ್ನು. ನಾನು ನಾಟಕಕ್ಕೆ ಹೋಗು ಸ್ವಲ್ಪ ಭಯ ಪಡ್ತಾರೆ, ಬಿಕಾಸ್ ಹುಡುಗಿ ಅಲ್ಲ, ಹೊರಗಡೆ ಹೋದಾಗ ಏನು ತೊಂದರೆ ಆಗುತ್ತೋ. ನನ್ನ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನನಗೆ ಯಾವತ್ತೂ ನೀನು ಹೋಗಬೇಡ, ನೀನು ಮಾಡಬೇಡ, ನಿನ್ನಲ್ಲಿ ಆಗಲ್ಲ ಅಂತ ನನಗೆ ಇಲ್ಲಿ ತನಕನೂ ಇವತ್ತಿಗೂ ನನಗೆ ಹೇಳಲ್ಲ. ಮಾಡ್ತೀಯಾ ಮಾಡು, ಪ್ರಯತ್ನ ಪಡು ಅಷ್ಟೇ ಹೇಳ್ತಾರೆ ನನಗೆ. ಅದರಲ್ಲೂ ನನಗೆ ಅಮ್ಮ ಅಪ್ಪ ಅಣ್ಣ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಅಕ್ಕ ಮಂಗಳೂರಲ್ಲಿರೋದು, ಅಕ್ಕನ ಫ್ಯಾಮಿಲಿ, ಅವ್ರಿಗೆ ಮದುವೆ ಆಗಿದೆ, ಮದುವೆಯಾಗಿ ಅಕ್ಕನ ಫ್ಯಾಮಿಲಿ ಕೂಡ ಅಷ್ಟೇ, ಭಾವ ಆಗಿರ್ಬೋದು, ಯಾವತ್ತೂ ಅವರು ಆ ರೀತಿ ನೋಡಲಿಲ್ಲ. ಒಂದು ತಂಗಿಯ ರೀತಿಯೇ ನನ್ನನ್ನು ನೋಡಿ, ನನಗೇನಾದರೂ ಫಿಲ್ಮ್ ಇದೆ ಅಂದರೆ ನನ್ನನ್ನು ಅಲ್ಲಿ ತನಕ ಡ್ರಾಪ್ ಮಾಡಿದ್ದು ಉಂಟು. ಅವರಿಗೆ ಆ್ಯಕ್ಚುಲಿ ಅದು ತುಂಬ ದೂರದ ವಿಷಯವೇ, ಮಾಡಬೇಕು ಅಂತಿಲ್ಲ. ಬಟ್ ನನ್ನ ಮನೆಯ ಒಂದು ಹುಡುಗಿ ಅವಳು, ನನ್ನ ತಂಗಿ ಅವಳು ಅಂತ ಹೇಳಿ ಅವರು ಕೂಡ ನನಗೆ ಎಷ್ಟೇ ರಾತ್ರಿ ನಾನು ಶೂಟಿಂಗ್ ಮುಗಿದು ಹೋದರೂ ಕೂಡ, ನನ್ನ ಅಕ್ಕನ ಮನೆಯವರು, ಅತ್ತೆ ಮಾವ ಇರ್ಬೋದು, ನಾನು ಅಪ್ಪ ಅಮ್ಮ ಅಂತಲೇ ಕರೆಯೋದು ಅವರನ್ನು ಕೂಡ. ಅವರು ಕೂಡ ನನ್ನನ್ನು ಮಗಳಾಗಿಯೇ ನೋಡ್ತಾರೆ. ನಾನು 1 ಗಂಟೆ ರಾತ್ರಿ ಹೋದರೂ, ನನ್ನ ಅಕ್ಕ ಇರೋದಿದ್ರು, ಭಾವ ಇರೋದಿದ್ರು ಕೂಡ ಅವರಿಬ್ಬರು ಕಾಯ್ತಿರ್ತಾರೆ ನನಗೆ. ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಹೇಗೆ ಕಾಯ್ತಿರ್ತಾರಲ್ಲ ಅದೇ ರೀತಿ. ಅದ್ರ ಜೊತೆಗೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮ್ಮನವರು ಎಲ್ಲರೂ ಆಗಿರ್ಬೋದು, ಇವರೆಲ್ಲ ನಾನು ಸಣ್ಣದಿಂದ ಒಂದು ನಾಟಕ ಮಾಡ್ತೀನಿ, ಒಂದು ಡ್ಯಾನ್ಸ್ ಮಾಡ್ತೀನಿ ಅಂದರೆ ಇಡೀ ಫ್ಯಾಮಿಲಿ ನನ್ನ ನಾಟಕ ನೋಡಲಿಕ್ಕೆ ಬರ್ತಾರೆ. ಅಂದರೆ ಇವತ್ತು ಆಶಂದು ಡ್ಯಾನ್ಸ್ ಇದೆ, ಹೋಗಬೇಕು, 1ನೇ ಕ್ಲಾಸಿಂದ ಹಿಡಿದು. ಸೊ ಸಣ್ಣ ಏಜಲ್ಲಿ, ನಾನು 2ನೇ ಕ್ಲಾಸ್ ಇರುವಾಗಲೇ ನನ್ನ ಅಮ್ಮ ಅಪ್ಪ ನನ್ನನ್ನು ಸಂಗೀತಕ್ಕೆ ಹಾಕಿದರು, ಭರತನಾಟ್ಯಕ್ಕೆ ಹಾಕಿದರು, ನಾಟಕಗಳಿಗೆ ಸೇರಿಸಿದ್ರು. ಹೋಗ್ತಾ ಹೋಗ್ತಾ ನನಗೆ ನನ್ನದೇ ಒಂದು, ನನ್ನ ರಿಲೇಟಿವ್ ಒಬ್ಬರು ನನ್ನ ಅಣ್ಣ ಆಗಬೇಕು, ಅವರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ಲೈಕ್ ಏನೇ ಹೆಲ್ಪ್ ಬೇಕು ಅಂತಂದರೆ ನಾನು ಅವ್ರ ಮನೆಗೆ ಹೋಗ್ತಾಯಿದ್ರು, ಅವ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ನನ್ನ ಸ್ನೇಹಿತರ ಜೊತೆ ಕೇಳ್ತಾಯಿದ್ದೆ. ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ನಾನು ಹೈಸ್ಕೂಲಲ್ಲಿರಬೇಕಾದ್ರೆ ನನಗೊಂದು ಆಪರ್ಚುನಿಟಿ ಬಂತು, ನಾನು ಒಳ್ಳೆ ನಟನೆಯನ್ನು ಮಾಡ್ತೇನೆ ಅಂತ ಹೇಳಿ ಒಂದು ಬೆಂಗಳೂರಿಗೆ ಹೋಗುವಂಥ ಅವಕಾಶ ಬಂತು ಹೈಸ್ಕೂಲಲ್ಲಿ. ಅದಾದ ಮೇಲೆ ನನಗೆ ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಒಂದು ಫೀಲ್ಡಲ್ಲಿ ಆಸೆಗಳು ಬಂತು. ಡಿಗ್ರಿಯಲ್ಲಿ ಇರ್ತಾ ಶಾರ್ಟ್ ಫಿಲಮ್ಸನ್ನು ಮಾಡ್ತಾ, ಸ್ಕ್ರಿಪ್ಟ್ಸನ್ನು ಬರಿತಾ, ನಾವೇ ಒಂದು ಹುಚ್ಚು ಆಸೆ ಸ್ಕ್ರೀನಲ್ಲಿ ಕಾಣಬೇಕು ಅಂತ ಮಾಡಿದ್ವಿ. ಅದು ಸಕ್ಸಸ್ ಆಯಿತು ಕಾಲೇಜ್ ಲೆವೆಲಲ್ಲಿ. ಅದಾದಮೇಲೆ ನಾನು ಕೆಲಸವನ್ನು ಮಾಡ್ತಿರುವಾಗ ಈ ಥರ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅಂದರೆ ಹೊಸತಾಗಿ ಮಾಡೋರಿಗೂ ಅಂತ ಹೇಳಿದರು. ಅದೇ ಎನ್ನ ಟೀಮು. ನಾನು ಸುಮ್ಮನೆ ಒಂದು ಕಳಿಸಿಬಿಟ್ಟೆ ಪ್ರೊಫೈಲನ್ನು. ಆಗ ನಾನು ಶೂಟಿಂಗಿಗೆ ಆ ಥರ ಹೋಗೋದಾಗಲಿ, ಫೋಟೋಶೂಟ್ಸ್ ಮಾಡಿಸೋದಾಗಲಿ ಮಾಡಿರಲಿಲ್ಲ. ಅದಾದಮೇಲೆ ನಾನು ಫೋಟೋಶೂಟ್ಸನ್ನೆಲ್ಲ ಶುರು ಮಾಡಿದ್ದೆ. ಅವರು ಹೇಳಿದರು, ನೀವು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಬೇಕು ಅಂತಂದರೆ ಒಂದಷ್ಟು ಪ್ರೊಫೈಲ್ಸ್ ಇರಬೇಕು ನಿಮ್ಮ ಹತ್ರ, ಇಲ್ಲಾಂದರೆ ಯಾರೂ ನಿಮ್ಮನ್ನು ಒಪ್ಕೊಳ್ಳಲ್ಲ. ಅಂದರೆ ಇನ್ ದ ಸೆನ್ಸ್, ಬರೀ ನಿಮ್ಮ ಮೊಬೈಲ್ ಫೋಟೋದಿಂದ ಯಾರೂ ನಿಮ್ಮನ್ನು ಇದು ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್, ಒಂದು ಅಷ್ಟು ಬಂಚ್ ಆಫ್ ಫೋಟೋಸ್ ಇತ್ತು ಅಂದರೆ ಅವರಿಗೊಂದು ಗೊತ್ತಾಗ್ತದೆ, ಓಕೆ ಈ ರೀತಿಯಲ್ಲಿ ಇದ್ದರೆ ಫೋಟೋಜೆನಿಕ್ ಫೇಸ್ ಇದು ಅಂತ. ಅಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಹೇಗಂತೆ ಫೋಟೋಸನ್ನು ನೋಡಿ ಸೆಲೆಕ್ಟ್ ಮಾಡಿದರು, ವೀಡಿಯೋಸನ್ನು ಶೇರ್ ಮಾಡಲಿಕ್ಕೆ ಹೇಳಿದರು. ಇಷ್ಟು ಮಾಡಿದಾಗ ಹೇಳಿದರು, ಇದೊಂದು ಸೈಡ್ ನೀವೊಂದು ನಿಂತ್ಕೊಳ್ಳುವ ಕ್ಯಾರೆಕ್ಟರ್ ಅಷ್ಟೇ ಅಂತ ಹೇಳಿದರು. ಬೇರೆ ಏನು ನನಗೆ ಆಡಿಷನ್ ಮಾಡಿರಲಿಲ್ಲ, ಅದಕ್ಕೆ ನಿಂತ್ಕೊಳ್ಳುವ ಕ್ಯಾರೆಕ್ಟರ್ ಅಲ್ಲ, ಜಸ್ಟ್ ಒಂದು ಫೋಟೋ ನೋಡಿ ನನ್ನ ಒಂದು ವೀಡಿಯೋವನ್ನು ನೋಡಿ ಸೆಲೆಕ್ಟ್ ಮಾಡಿದರು. ನಾನು ಅಂದ್ಕೊಂಡೆ, ಒಂದು ನಿಂತ್ಕೊಳ್ಳುವ ಕ್ಯಾರೆಕ್ಟ್ರಿಗೆ ಇಷ್ಟು ಮಾಡ್ತಾರಾ, ಅಂದರೆ ಇಷ್ಟೊಂದು ಪ್ರೊಸೀಜರ್ಸ್ ಇದೆಯಾ ಅಂತ ನನಗೆ ಭಯ ಆಯಿತು. ಇನ್ನು ದೊಡ್ಡ ದೊಡ್ಡ ಆ್ಯಕ್ಟಿಗೆ ಎಷ್ಟು ಪ್ರೊಸೀಜರ್ಸ್ ಇರಲಿಕ್ಕಿಲ್ಲ.
ಅಲ್ಲಿ ಹೋದಾಗ ಮೇಕಪ್ ಎಲ್ಲ ಮಾಡಿದಾಗ ನನಗೆ ಅನ್ನಿಸ್ತು, ಎಲ್ಲ ಆರ್ಟಿಸ್ಟನ್ನು ನೋಡಿದಾಗ ನನಗೆ ಬೇಜಾರಾಯಿತು. ನನಗೆ ಒಂದು ನಾನಲ್ಲಿ ಇರ್ತಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಆಮೇಲೆ ಅವರು ಹೇಳಿದರು, ಅಲ್ಲಿ ಸೆಕೆಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದರು, ಅಂದರೆ ಆ ಒಂದು ಪಾತ್ರಕ್ಕೆ ಅದೊಂದು ಪ್ರಿನ್ಸಿಪಲ್ ಇದ್ದು ಒಂದು ವೈಫ್ ಕ್ಯಾರೆಕ್ಟರ್, ಒಂದು ಸಣ್ಣ ಕ್ಯಾರೆಕ್ಟರ್, ಒಂದು ಸಣ್ಣ ತುಣುಕು ಅಷ್ಟು, ಒಂದು 5 ನಿಮಿಷದಲ್ಲಿ ಬಂದು ಹೋಗೋ ಕ್ಯಾರೆಕ್ಟರ್. ಆದರೆ ಅದು ಟ್ರೇಲರಲ್ಲಿ ನಾನು ಟ್ರೋಲ್ ಆಗಿದೆ. ಆ ಒಂದು ಕ್ಯಾರೆಕ್ಟರಿಂದ ತುಂಬ ಟ್ರೋಲ್ ಆಗಿತ್ತು, ತುಂಬ ಎಲ್ಲ ಕಡೆ ಅದು ಹರಿದಾಡ್ತಾ ಇತ್ತು. ಆ ಒಂದು ನಾನೊಂದು ಅವರಿಗೆ ಹೊಡೆಯುವ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಒಂದು ಕಾಮಿಡಿ ಕ್ಯಾರೆಕ್ಟರ್. ಸೊ ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನೀವೊಮ್ಮೆ ಟ್ರೈ ಮಾಡಿ ಇದನ್ನು ಅಂತ ಹೇಳಿದರು. ನಾನು ಸೈಡಲ್ಲಿ ನಿಂತಿದ್ದವಳನ್ನು ನನ್ನನ್ನು ಕರೆದು ಇದೊಮ್ಮೆ ಟ್ರೈ ಮಾಡಿ, ಬಿಕಾಸ್ ಆ ಕ್ಯಾರೆಕ್ಟ್ರಿಗೆ ಬಂದವರು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ಅವರಿಗೆ ಕಷ್ಟ ಆಯಿತು ಅವರಿಗೆ ಮಾಡಲಿಕ್ಕೆ. ಸೊ ನೀವು ಟ್ರೈ ಮಾಡಿ ಹೇಳಿದರು. ನನ್ನಿಂದ ಸಾಧ್ಯವಾ, ಒಮ್ಮೆ ಟ್ರೈ ಮಾಡಿ. ಅಲ್ಲೇ ನನಗೆ ಆಡಿಷನ್ ಆಗಿದ್ದು. ಮಾಡಿದಾಗ ಡೈರೆಕ್ಟರ್ ಹೇಳಿದ್ರು, ಇವ್ರ ಹತ್ರ ನಾನು ಮಾಡಿಸ್ತೇನೆ, ಇವ್ರಿಗೆ ಆಗುತ್ತೆ. ಸೊ ನನ್ನ ಮೇಕಪ್ಪನ್ನು ಇಮಿಡಿಯೇಟ್ಲಿ ಚೇಂಜ್ ಮಾಡಿಸಿದ್ರು. ಫಸ್ಟಿಗೆ ಯಂಗ್ ಲುಕ್ ಇತ್ತು, ಅಂದರೆ ಒಂದು ಸ್ವಲ್ಪ ಚಾರ್ಮಿಂಗ್ ಲುಕ್, ಲೈಕ್ ಕಾಲೇಜ್ ಸ್ಟೂಡೆಂಟ್ ಲುಕ್. ಅದಾದ ತಕ್ಷಣ ಸಡನ್ ಲುಕ್ ಚೇಂಜ್ ಮಾಡಿದರು ನನಗೆ. ಲುಕ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ಮಾಡಿ ಹೇಳಿದರು. ಈವಂದು ಅದು ಏಜ್ಡ್ ಕ್ಯಾರೆಕ್ಟರ್ ಆಗಿತ್ತು, ಬಟ್ ನನಗೆ ಯಾವುದೇ ಇರಲಿ ಏಜ್ಡ್ ನನಗೇನು ಬೇಡ, ನನಗೊಂದು ಕ್ಯಾರೆಕ್ಟರ್ ಸಿಕ್ತು. ಸೊ ಆ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನನಗೆ ಅದೊಂದು ಲಕ್, ಅದೃಷ್ಟ ಅಂತಲೇ ಹೇಳ್ಬೋದು ನಂದು. ಅದಕ್ಕಿಂತ ಮುಂಚೆ ಸುಮಾರು ಆಡಿಷನ್ಸಿಗೆ ಹೋಗಿದ್ದೇನೆ. ಅಂದರೆ ಹೇಗೆ ಅಂತ ಹೇಳಿದ್ರೆ, ಇವತ್ತು ಆಡಿಷನ್ ಇದೆ ಬನ್ನಿ ಹೇಳೋದು, ಬೆಂಗಳೂರಾದರೆ ಬೆಂಗಳೂರು, ಮಂಗಳೂರಾದರೆ ಮಂಗಳೂರು, ಎಲ್ಲೆಲ್ಲಿ ಕರೀತಾರೆ ಎಲ್ಲ ಕಡೆ ಹೋಗ್ತಿದೆ. ವೀಡಿಯೋಸ್ ಅಂತೂ ಮೋರ್ ದೆನ್ 100 ಕಳಿಸಿದ್ದೇನೆ. ಪ್ರತಿದಿನ ವೀಡಿಯೋ ಮಾಡೋದು ಕಳಿಸೋದು. ಇದಕ್ಕೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನನ್ನ ತಂಗಿಯಂದ್ರಿಗಾಗಿರ್ಬೋದು, ನನ್ನ ಕಸಿನ್ಸ್ ಆಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು. ನಾನು ಯಾವತ್ತೆಲ್ಲ ಕರಿತೇನೆ ನನ್ನ ವೀಡಿಯೋ ಮಾಡಲಿಕ್ಕೆ ಬರ್ತಾಯಿದ್ರು. ಯಾವತ್ತೂ ನನ್ನ ಕೈಲಿ ಆಗಲ್ಲ ಅಂತ ಹೇಳಿಲ್ಲ. ಕೆಲವೊಂದು ನನ್ನ ಅಮ್ಮನೂ ಮೊಬೈಲ್ ಇಟ್ಕೊಂಡು ಕೂತಿದ್ದು ಉಂಟು ನನ್ನ ವೀಡಿಯೋವನ್ನು ತೆಗಿಲಿಕ್ಕೆ. ಎಷ್ಟೋ ಕೆಲಸಗಳನ್ನು ಬಿಟ್ಟು ಅವ್ರು ಕೂತಿದ್ದು ಉಂಟು. ಸೊ ಹಾಗಾಗಿ ನನಗೆ ಯಾವತ್ತೂ ಆಗಲ್ಲ ಅಂತ ಯಾರೂ ಹೇಳಿಲ್ಲ. ನಾನು ಕೇಳಿದಾಗ ಒಮ್ಮೆ ಸ್ವಲ್ಪ ಲೇಟಾಗಿ ಮಾಡ್ತೇವೆ ಅಂತ ಹೇಳಿದುಂಟು. ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಮನೆಯವರಾಗಿರ್ಬೋದು, ನನ್ನ ಕಸಿನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ವೀಡಿಯೋ ಮಾಡಿದ್ದಾರೆ, ವೀಡಿಯೋವನ್ನು ಕಳಿಸ್ಲಿಕ್ಕೆ ಸಹಾಯ ಮಾಡಿದ್ದಾರೆ, ಅಥವಾ ನನಗೆ ಇನ್ಫಾರ್ಮೇಷನನ್ನು ಕೊಟ್ಟವ್ರು. ಈಗ ಇಲ್ಲಿ ಒಂದು ಆಡಿಷನ್ ಇದೆ ಅಂತ ನನ್ನ ನಾಟಕ ಗುಂಪಿನವರಾಗಿರ್ಬೋದು, ಅಥವಾ ನನ್ನ ಜೊತೆಗೆ ಇದ್ದ ಸಹಪಾಠಿಗಳಾಗಿರ್ಬೋದು, ಏನೇ ಒಂದು ಆಡಿಷನ್ಸ್ ಇದೆ ಅಂದರೆ ನನಗೆ ಶೇರ್ ಮಾಡ್ತಾಯಿದ್ರು, ಎಲ್ಲರೂ ಶೇರ್ ಮಾಡ್ತಾಯಿದ್ರು, ನಾನು ಕಳಿಸ್ತಾಯಿದ್ದೆ. ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಓಕೆ ಮೇಡಮ್, ನಿಮ್ಮ ಜೊತೆ ಮಾತನಾಡಲಿಕ್ಕೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಮತ್ತಷ್ಟು ವಿಷಯಗಳಿವೆ, ಇನ್ನಷ್ಟು ತಿಳ್ಕೊಳ್ಳುವಂತಹ ಕುತೂಹಲ ಇದೆ. ಹಾಗಾದರೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆಶಾ ಅವರ ಕಲಾ ಜರ್ನಿಯನ್ನು. ಇವರ ಜೊತೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ವಿರಾಮದ ನಂತರ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನೀವು ಹೇಳಿದ್ರಿ ಕಲಾ ಜರ್ನಿ ಅಂತೂ ಬಹಳಷ್ಟು ಇಂಟ್ರೊಡಕ್ಷನ್ಗೆ ಬಹಳಷ್ಟು ವಿಷಯಗಳನ್ನೇ ಹೇಳಿದಿರಿ ನೀವು. ಮತ್ತು ಶಾರ್ಟ್ ಫಿಲ್ಮಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿಗೆ ಬಹಳಷ್ಟು ಆಡಿಷನ್ ಕಷ್ಟಪಟ್ಟು ನಾನು ಮೇಲೆ ಬಂದೆ ಅಂತ ಹೇಳಿದೆ. ಕಾಮಿಡಿ ಆ್ಯಕ್ಟಲ್ಲೇ ನೀವು ಕ್ಲಿಕ್ ಆದಿರಿ ಅಂತ ಹೇಳಿದೆ. ನೀವೊಂದು ವೃತ್ತಿಯಲ್ಲಿ ಪ್ರಾಧ್ಯಾಪಕ ಆಗಿದ್ದೀರಿ. ಆ ಪ್ರಾಧ್ಯಾಪಕ ಆದಾಗ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂತ ಬರ್ತದೆ. ಅಂದರೆ ಮಕ್ಕಳೇನು ಹೇಳ್ತಾರೋ ಏನೋ, ನಾನು ಟೀಚರ್, ಮಕ್ಕಳೇನು ಹೇಳ್ತಾರೋ ಏನೋ, ಆ ಥರ ಬರ್ತದೆ. ಆ ರೀತಿ ಇರುವಾಗ ನೀವು ಹೇಗೆ ಕಾಮಿಡಿ ಆ್ಯಕ್ಟನ್ನು ತಗೊಂಡ್ರೆ? ಅದು ಕೂಡ ನಿಮ್ಮ ಒಂದು ತುಳು ಪಿಕ್ಚರ್ನ ಡೈಲಾಗ್ ಅಂತೂ ಬಹಳ ಹಿಟ್ ಆಗಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಹೇಗೆ ಅಂತ ಹೇಳಿದರೆ, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾನು SDM ಅಲ್ಲಿ ವೃತ್ತಿಯನ್ನು ಮಾಡ್ತಾಯಿದ್ದೆ, ಶಿಕ್ಷಕಿಯಾಗಿ, ಮತ್ತು ಕೌನ್ಸಿಲಿಂಗ್ ಅಂದರೆ ಉಪಬೋಧಕಿಯಾಗಿ ಮಾಡ್ತಾಯಿದ್ದೆ. ಸೊ ಕೆಲವೊಂದು ಕ್ಲೈಂಟ್ಗಳು ಬಂದವರು ಹೇಳಿದುಂಟು, ಮೇಡಮ್ ನಿಮ್ಮನ್ನೆಲ್ಲೋ ನೋಡಿದ್ದೀವಿ ನೀವು. ಸೊ ನನಗೆ ಆವಾಗ ಅನಿಸ್ತಾ ಇತ್ತು, ಇದು ಸರಿಯಾ, ನಾನು ಹೋಗ್ತಾ ಇರೋ ರೂಟ್ ಕರೆಕ್ಟ್ ಇದೆಯಾ ಬೇಡ ಅನಿಸ್ತಾ ಇತ್ತು. ಬಟ್ ಮಕ್ಕಳು ಕೂಡ ನನಗೆ ಹೇಳ್ತಾ ಇದ್ರು, ಮ್ಯಾಮ್ ತುಂಬ ಖುಷಿ ಆಗ್ತದೆ ನಿಮ್ಮನ್ನೊಂದು ಸ್ಕ್ರೀನಲ್ಲಿ ನೋಡಲಿಕ್ಕೆ, ನಮ್ಮ ಟೀಚರ್ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಅಂದರೆ ನನ್ನದು ಹೇಗೆ ನಂದು ವೇ ಆಫ್ ಚಾಯ್ಸ್ ಇದೆ ಅಲ್ಲ, ನಾನು ಒಂದು ತುಂಬ ಆಡ್ ಆಗಿರೋದನ್ನು ಚೂಸ್ ಮಾಡ್ತಾ ಇಲ್ಲ. ಈಗ ಪೆಪ್ಪರ್ ಏರಿಯಲ್ಲಿ ಕೂಡ ಅಷ್ಟೇ, ತುಂಬ ಅಂದರೆ ನಾನು ಅವರು ಸ್ಕ್ರೀನ ನನಗೆ ಶೇರ್ ಮಾಡುವಾಗ, ಅಂದರೆ ಈ ಥರ ಇದೆ ಅಂತ ಹೇಳುವಾಗ ನಾನು ಮೊದಲೇ ಹೇಳಿದ್ದೆ, ನನಗೆ ಈ ಥರದ ಕ್ಯಾರೆಕ್ಟರ್ ಅಂದರೆ ನನಗೆ ಕಷ್ಟ ಆಗ್ತದೆ, ನಾನು ಈ ಥರ ವೃತ್ತಿಯಲ್ಲಿದ್ದೇನೆ. ಸೊ
ನಂದು ವೇ ಆಫ್ ಚಾಯ್ಸ್ ಕೂಡ ಹಾಗೆ ಇದೆ. ನನಗೆ ಬಂದ ಯಾವುದೇ ಒಂದು ಕ್ಯಾರೆಕ್ಟರ್, ಹೆಚ್ಚಿನ ಕ್ಯಾರೆಕ್ಟರ್ ನಾನು ಬಿಟ್ಟಿರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಬಂದಿರೋ ಒಂದಷ್ಟು ಅವಕಾಶಗಳು, ಏನಿಲ್ಲ ಅಂದರೆ ಒಂದಷ್ಟು ಅವಕಾಶಗಳು ಬಂದಿದೆ ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾನು ಬಿಟ್ಟಿರೋದಕ್ಕೆ ರೀಸನ್ನೇ ಅದು. ಬಿಕಾಸ್ ನನಗೆ ಆ ಥರದ ಕ್ಯಾರೆಕ್ಟರನ್ನು ಒಪ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಒಂದೇನು ಅಂತ ಹೇಳಿದ್ರೆ, ನಾನೊಬ್ಬಳು ಶಿಕ್ಷಕಿಯಾಗಿರುವಾಗ ನಾನು ಶಿಕ್ಷಕಿಯ ಒಂದು ಅಂದರೆ ರೋಲ್ ಮಾಡೆಲ್ ಆಗಿ ತೊಗೊಳ್ತಾರೆ ಮಕ್ಕಳು. ಸೊ ನಾನು ಆ ಥರದ್ದು ಮಾಡ್ತಾ ಕೂತ್ರೆ ತಪ್ಪು ಅಂತಲ್ಲ, ಅದು ನನ್ನ ಒಂದು ಇನ್ನೊಂದು ಜೀವನ, ವೈಯಕ್ತಿಕ ಜೀವನ. ಆದರೆ ನನಗೆ ಏನೋ ಒಂಥರ ತುಂಬ ಆ ಥರದ ಕ್ಯಾರೆಕ್ಟರ್ ಎಲ್ಲ ಬೇಡ, ಮತ್ತು ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಎಲ್ಲ ನಾನು ಒಪ್ಕೊಳ್ಳೋದೇ ಇಲ್ಲ. ಅದು ಶಿಕ್ಷಕಿ ಅಂತಲ್ಲ, ನನಗೆ ಪರ್ಸ್ನಲಾಗಿ ನಾನು ಅಷ್ಟು ಓಪನ್ ಆಗಲ್ಲ. ಏನಿದ್ರು ಒಂದು ತುಂಬ ಲಿಮಿಟೆಡ್ ಕ್ಯಾರೆಕ್ಟರ್. ಮತ್ತು ಕಾಮಿಡಿ ಕ್ಯಾರೆಕ್ಟರ್ ನಾನು ಒಪ್ಕೊಳ್ಳಿಕ್ಕೆ ರೀಸನ್ ಏನು ಅಂತ ಹೇಳಿದರೆ, ನಾನು ನಾಟಕ ಟೀಮ್ಸಲ್ಲಿದೆ. ಒಂದು 4ರಿಂದ 5 ಟೀಮ್ಸಲ್ಲಿ ನಾಟಕಗಳಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಏನಿಲ್ಲ ಅಂದರೂ ಹತ್ತತ್ರ ಒಂದು 50ರಿಂದ 60 ಒಂದು ಶೋಗಳನ್ನು, ಅಂದರೆ ಅದು ಲೆಕ್ಕ ಮಾಡಿದರೆ ಇನ್ನೂ ತುಂಬ ಇದೆ. 3-4 ವರ್ಷ ನಾನು ನಾಟಕ ಟೀಮಲ್ಲಿದ್ದೆ. ಪ್ರತಿ ವರ್ಷ ಒಂದೊಂದು ನಾಟಕ ಒಂದಷ್ಟು ಪ್ರದರ್ಶನವನ್ನು ಕೊಡ್ತಾಯಿತ್ತು. ಅದೇ ಪ್ರತಿ ನಾಟಕಗಳಲ್ಲೂ ಪ್ರತಿ ಟೀಮಲ್ಲೂ ನಾನು ಕಾಮಿಡಿ ಹೀರೋಯಿನ್ ಆಗಿ ಇದ್ದಿದ್ದು. ನನ್ನನ್ನೆಲ್ಲೂ ಸೀರಿಯಸ್ ಹೀರೋಯಿನ್ ಆಗಿ ತೋರಿಸಿದ್ದೇ ಇಲ್ಲ. ಕಾಮಿಡಿ ಹೀರೋಯಿನ್ ಆಗೇ ನನ್ನನ್ನು ಫಸ್ಟಿಗೆ ನಾನು ತುಳು ಒಂದು ನಾಟಕ ಫೀಲ್ಡಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಕಾಮಿಡಿ ಹೀರೋಯಿನ್ ಆಗಿ. ಸೊ ನನ್ನನ್ನು ತಗೊಂಡಿದ್ದೆ ಕಾಮಿಡಿಯನ್ ಆಗಿ. ನನಗೆ ಆಗ ಅನಿಸ್ತಾಯಿತ್ತು, ನಾನು ಕಾಮಿಡಿಯನ್ ಆಗೋಕ್ಕೆ ಸಾಧ್ಯವಾ? ವೃತ್ತಿ ಜೀವನದಲ್ಲಿ ತುಂಬ ಸೀರಿಯಸ್ ಟೀಚರ್, ಮಕ್ಕಳು ಹೇಳ್ತಾರೆ ತುಂಬ ಸ್ಟ್ರಿಕ್ಟ್ ಟೀಚರ್ ನೀವು ಅಂತ. ಪರ್ಸ್ನಲಾಗಿ ಹೀಗೆ ಮನೆ ವಿಷಯದಲ್ಲೂ ಬಂದಾಗ ನನ್ನ ಅಂದರೆ ತುಂಬ ಮಾತಾಡ್ತೇನೆ ನಾನು. ಬಟ್ ಅದೇ ಸಮಯದಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಕೂಡ. ಅಂದರೆ ನನ್ನಕ್ಕಿಂತ ಸಣ್ಣ ಏಜಿನ ಮಕ್ಕಳೇ ಇರ್ಬೋದು, ಅಥವಾ ನನ್ನ ತಂಗಿಯಂದಿರ್ಬೋದು, ತಮ್ಮಂದಿರ್ಬೋದು, ಯಾರೇ ಇರ್ಬೋದು, ನಾನು ಅವರಿಗೆಲ್ಲ ತುಂಬ ಸ್ಟ್ರಿಕ್ಟ್. ಅಂದರೆ ಒಂದು ಸ್ವಲ್ಪ ಹೆದರ್ತಾರೆ ಕೂಡ ನನ್ನ ಹತ್ರ ಮಾತಾಡುವಾಗ. ಯಾಕೆಂತ ಹೇಳಿದರೆ ಅಂದರೆ ಒಂದು ಜೋರು ಥರ ನಾನು ಮಾತಾಡುವಾಗ ಎಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಕಾಮಿಡಿ ಎಲ್ಲ ನನ್ನ ಕೈಯಲ್ಲಿ ಆಗಲಿಕ್ಕಿಲ್ಲ. ನನ್ನ ಕೈಯಲ್ಲಿ ಸೀರಿಯಸ್ ರೆಬೆಲ್ ಕ್ಯಾರೆಕ್ಟರ್ ಆ ಥರದ್ದೆಲ್ಲ ಮಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ, ಮತ್ತು ಅಳ್ಳಿಕ್ಕೂ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಬಟ್ ಅದನ್ನು ನಾಟಕ ಪ್ರಪಂಚ ನನಗೆ ತೋರಿಸ್ಕೊಡ್ತು. ನಾನು ಒಂದು ಕಾಮಿಡಿಯನ್ನು ಮಾಡಬಹುದು, ನಾನು ಅಳೋ ಕ್ಯಾರೆಕ್ಟರ್, ಅಂದರೆ ಬೇಜಾರಾಗಿರೋ ಅಳುವಂತಹ ಕ್ಯಾರೆಕ್ಟರ್. ನಾನು ಅಂದ್ಕೊಂಡಿದ್ದೆ ನನಗೆ ಅಳಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ನಾನು ಅಳೋದಿಲ್ಲ, ನನಗದೆಲ್ಲ ಆಗಲ್ಲ ಅಂತ. ಬಟ್ ಅಳುವ ಕ್ಯಾರೆಕ್ಟರನ್ನು ನಾಟಕಗಳಲ್ಲಿ ಮಾಡಿಲ್ಲ. ಬಟ್ ಶಾರ್ಟ್ ಫಿಲಮ್ಸಲ್ಲೆಲ್ಲ ನನಗೆ ಸಿಕ್ಕಿರೋ ಕ್ಯಾರೆಕ್ಟರ್ಸು ಬೇಜಾರಾಗಿ ತುಂಬ, ಅಂದರೆ ಆ ಥರದ ಕ್ಯಾರೆಕ್ಟರ್, ಎಮೋಷ್ನಲ್ ಕ್ಯಾರೆಕ್ಟರೇ ನನಗೆ ಸಿಕ್ತು. ಆ 2 ವೇಯ ಕ್ಯಾರೆಕ್ಟರನ್ನು ನಾನು ಮಾಡಬಲ್ಲ ಅಂತ ಹೇಳಿ ನನಗೆ ತೋರಿಸ್ಕೊಟ್ಟಿತ್ತು. ನನಗೆ ಗೊತ್ತಿರಲಿಲ್ಲ, ಆ ಪ್ರಪಂಚವೇ ನನಗೆ ಅರ್ಥ ಮಾಡಿಸಿಕೊಟ್ಟಿತ್ತು ನನ್ನ ಕೈಯಲ್ಲಿ. ಒಬ್ಬ ವ್ಯಕ್ತಿ ನಾನು ಇದನ್ನು ಮಾಡಬಲ್ಲೆ ಅಂತ ಯೋಚನೆ ಮಾಡಿದರೆ ಖಂಡಿತವಾಗಲೂ ಒಂದು 4 ಜನರ ಸಹಾಯ ಇತ್ತು. ಅಂದರೆ ಬೆನ್ನಿಗೆ ಒಂದು ಬೆನ್ಕಾವಲಾಗಿ ಯಾರಾದರೂ ನಿಲ್ತಾರೆ, ನಿನ್ನ ಕೈಯಲ್ಲಿ ಸಾಧ್ಯ ಅಂತ ಇದ್ದರೆ. ನನ್ನ ಅಮ್ಮ ಎಷ್ಟೋ ಸರಿ ಹೇಳಿದುಂಟು, ಇದು ಸರಿಯಾಗಲಿಲ್ಲ ನೀನು ಮಾಡಿದ್ದು, ಈ ಥರ ಮಾಡು. ಇನ್ನೊಂದು ನಾನು ರೋಲ್ ಮಾಡೆಲ್ ಆಗಿ ತಗೊಳ್ಳೋದು ಅಂತ ಹೇಳಿದ್ರೆ, ನನ್ನ ಅಣ್ಣ ನಾಟಕ ವೃತ್ತಿಯಲ್ಲೇ ಇದೆ. ಅಂದರೆ ಅವನು ವೃತ್ತಿ ಬೇರೆ ಆದರೂ ಕೂಡ ಒಂದೊಂದು ಹವ್ಯಾಸವಾಗಿ ನಾಟಕಗಳನ್ನು ಮಾಡುವಂಥದ್ದು, ಬರೆಯೋದು, ಅವನು ಹಾಡೋದು, ಹಾಡುಗಳನ್ನು ಬರೆಯೋದು, ಸ್ಕ್ರಿಪ್ಟ್ಸನ್ನು ಬರೆಯೋದು, ಮತ್ತು ನಾಟಕ ಟೀಮ್ಸಲ್ಲಿ ವರ್ಕ್ ಮಾಡೋದು. ಸೊ ಅವನು ತುಂಬ ಕಾಮಿಡಿ ಕ್ಯಾರೆಕ್ಟರೆಲ್ಲ ಮಾಡ್ತಾನೆ. ಇದನ್ನೆಲ್ಲ ನೋಡಿದಾಗ ನನಗೂ ಅನಿಸ್ತು ನಾನು ಮಾಡ್ತೇನೆ ಅಂತ. ಹಾಗಾಗಿ ಅದೊಂದನ್ನು ನಾನು ಬಂಚಾಗಿ ತಗೊಂಡು ನಾನು ಆ ಒಂದು ಫೀಲ್ಡನ್ನು ಶುರು ಮಾಡಿದೆ. ಫೇಲ್ಯೂರ್ಸ್ ತುಂಬಾ ಆಗಿದೆ. ಎಷ್ಟೋ ಸರಿ ಹತ್ತಿದ್ದುಂಟು, ಎಷ್ಟೋ ಸರಿ ಹಿಂದೇಟು ಇಟ್ಟಿದ್ದು ಉಂಟು. ಯಾಕೆ ಅಂತೇಳಿದರೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಸುಸ್ತಾಗಿರುತ್ತೆ. ಯಾಕೆ ಅಂತೇಳಿದರೆ ಆಡಿಷನ್ಸನ್ನು ಹೋಗಿ ಬ್ಯಾಂಗ್ಳೂರಲ್ಲಿ ಕೆಲವೊಂದು ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಸುತ್ತಾಡಿದ್ದು ಉಂಟು, ರಿಜೆಕ್ಟ್ ಮಾಡಿದ್ದು ಉಂಟು. ಹೈಟ್ ಸಮಸ್ಯೆ, ಸಣ್ಣ ಇದ್ದೀರಾ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ, ಲುಕ್ ಸರಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ, ಅಷ್ಟು ಪ್ರಿಟಿ ಅನ್ನೋದು ಇಲ್ಲ, ಅಥವಾ ತುಂಬ ದಪ್ಪ ಇದ್ದೀರಾ ಅಂತ ಹೇಳಿ. ನಾನು ಹೀಗಿರಲಿಲ್ಲ, ಸ್ವಲ್ಪ ದಪ್ಪ ಇದ್ದೀರಾ ಅಂತ ಹೇಳಿ ಮಾಡಿದ್ದುಂಟು. ಸೊ ಆ ಥರ ಎಲ್ಲ ಹೇಳಿದಾಗ ತುಂಬ ಬೇಜಾರಾಗಿದ್ದುಂಟು. ಆ ಟೈಮಲ್ಲಿ ನಾನು ಸ್ವಲ್ಪ ದಪ್ಪ ಇದೆ, ಅದನ್ನು ವರ್ಕೌಟ್ ಮಾಡಿ, ವರ್ಕೌಟ್ ಅಂದರೆ ನಾನೇನು ಊಟ ಬಿಟ್ಟಿದ್ದಾಗಲಿ ಅಥವಾ ಜಿಮ್ಗೆ ಹೋಗಿದ್ದಾಗಲಿ ಮಾಡಲಿಲ್ಲ. ಬಿಕಾಸ್ ಅಷ್ಟೊಂದು ಲೆವೆಲಿನ ಇಂಪ್ರೂವ್ಡ್ ಫ್ಯಾಮಿಲಿ ಅಂತ, ಒಂದು ಮಿಡಲ್ ಕ್ಲಾಸ್ ಒಂದು ವೇಯಲ್ಲಿ ಹೋಗ್ತಾ ಇರೋ ಫ್ಯಾಮಿಲಿ. ಸೊ ಯೋಗ ಸ್ಟಾರ್ಟ್ ಮಾಡಿದೆ. ಯೋಗ, ಮೆಡಿಟೇಷನ್, ಎಕ್ಸಸೈಸ್, ಬೇಸಿಕ್ಸ್, ಸ್ಕಿಪ್ಪಿಂಗ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಬೇರೆ ಬೇರೆ ಎಕ್ಸಸೈಸಸ್ಸನ್ನೆಲ್ಲ ಮಾಡಿ ನನ್ನ ವೇಟನ್ನು ನಾನು ರಿಡ್ಯೂಸ್ ಮಾಡಿಕೊಂಡೆ. ಶೇಪ್ ಅಂದರೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೀಗೆ ಬೇಕು ಅಂತ ಹೇಳಿದರು, ಆ ಥರ ಒಂದು ಮಾಡಿಕೊಂಡೆ. ಸೊ ಪೆಪ್ಪರರಲ್ಲಿ ನೋಡಿದಾಗ ಅಷ್ಟು ಸುಲಭಕ್ಕೆ ನನ್ನನ್ನು ಐಡೆಂಟಿಫೈ ಮಾಡಲ್ಲ, ಬಿಕಾಸ್ ಪೆಪ್ಪರರಲ್ಲಿ ಸ್ವಲ್ಪ ದಪ್ಪ ಇದೆ, ಈಗ ಇನ್ನೂ ಸಣ್ಣ ಆಗಿದ್ದಾನೆ. ಸೊ ಹಾಗೆ. ಓಕೆ ಮೇಡಮ್, ನಿಮ್ಮ ಜೊತೆ ಮಾತನಾಡಿ ಸಮಯ ಹೋದದ್ದೇ ನಮಗೆ ಗೊತ್ತಾಗಲಿಲ್ಲ. ತುಂಬ ಅವಮಾನಗಳನ್ನು ಎದುರಿಸಿ ಈಗ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಕರೆಂಟ್ ಫೀಲಿಂಗ್ ಹೇಗುಂಟು ಈಗ ನಿಮಗೆ? ತುಂಬ ಖುಷಿ ಇದೆ. ಮನೇಲಿ ಕೂಡ ಹೇಳ್ತಾರೆ ತುಂಬ ಖುಷಿ ಆಗ್ತದೆ, ಹೆಮ್ಮೆ ಅನಿಸ್ತದೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಅಂದರೆ ನನ್ನ ಮನೆಯವರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ.
ಸ್ಟ್ರಗಲ್ ಆಗಿದೆಯಾ, ಈಗಲೂ ಸ್ಟ್ರಗಲ್ ಹಾಗಂತೇಳಿ ನಾನು ಸಕ್ಸಸ್ ಅಂತಲ್ಲ, ಈಗಲೂ ತುಂಬ ಸ್ಟ್ರಗಲ್ ಆಗ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಸಿಗಲಿ, ಒಂದು ಒಳ್ಳೆ ಚಾನ್ಸ್ ಸಿಗಲಿಕ್ಕೆ ಇನ್ನೂ ಸ್ಟ್ರಗಲ್ ಆಗ್ತಾ ಇದ್ದೀನಿ. ಮುಂದೊಂದು ದಿನ ನಾನು ಪಟ್ಟಿರೋ ಕಷ್ಟಕ್ಕೆ ಸಕ್ಸಸ್ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಅದರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ನಾನು ಸೋತಿದ್ದು ಉಂಟು, ಅಂದರೆ ಫೇಲ್ಯೂರ್ಸನ್ನು ಅನುಭವಿಸಿದ್ದು ಉಂಟು. ಸೊ ಏನೇ ಆದರೂ ಕೂಡ ನನ್ನ ಜೊತೆಗೆ ಒಂದಷ್ಟು ಜನ ಇರ್ತಾರೆ, ನನಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ಹಾಗಾಗಿ ಇಲ್ಲಿ ಬಂದು ಇವತ್ತು ಕೂತ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಗೊತ್ತಿಲ್ಲ ನಾನು ಅರ್ಹತೆ ಇದೆಯೋ ಇಲ್ಲವೋ ಅಂತ, ನನಗೆ ಅಷ್ಟೊಂದು ಅರ್ಹತೆಯನ್ನು ಹೊಂದಿದನೋ ಇಲ್ಲವೋ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನೀವೊಂದು ನನ್ನನ್ನು ಒಂದು ಐಡೆಂಟಿಫೈ ಮಾಡಿ ಕರೆದಾಗ, ನನಗೆ ಈ ಥರ ಒಂದು ಇದೆ ಅಂತ ಹೇಳಿದಾಗ ನನಗನ್ನಿಸ್ತು, ನಾನು ಆ ಲೆವೆಲಲ್ಲಿ ಇದ್ದೀನಾ, ನಾನು ಹೋಗಬಹುದಾ ಅಂತ ಅನ್ನಿಸ್ತು ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ಇದು ಕೂಡ ಒಂದು ಆಪರ್ಚುನಿಟಿ ನನಗೆ. ಒಂದು 4 ಜನರಿಗೆ ಈ ಥರ ಒಂದು ಆ್ಯಕ್ಟ್ ಮಾಡೋಳು ಇದ್ದಾಳೆ ಅಂತ ಒಂದು ಇದರಿಂದನೂ ಗೊತ್ತಾಗ್ತದೆ. ಅದಕ್ಕಿಂತಲೂ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಪೊಸಿಷನ್ಗೆ ಬರಲಿಕ್ಕೆ ನನ್ನ ಒಂದು ಅಂದರೆ ಅಭಿಮಾನಿಗಳಿರ್ಬೋದು, ಗೊತ್ತಿಲ್ಲ ನನಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅಂತೇಳಿ, ಒಂದು ಚಿಕ್ಕ ಅಭಿಮಾನಿ ಬಳಗನೂ ಆಗಿರ್ಬೋದು, ಯಾಕೆ ನನ್ನ ಸ್ನೇಹಿತರ ಅಥವಾ ನನ್ನ ಬಳಗನೇ ಇರ್ಬೋದು, ಅವರೇ ನನ್ನನ್ನು ಮೇಲೆ ತರ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಬಿಕಾಸ್ ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂದರೆ ಅದು ನನ್ನಿಂದ ಸಾಧ್ಯ ಅಲ್ಲ, ಒಂದಷ್ಟು ಜನ ಇನ್ನು ಪಾಸಿಟಿವ್ ವೇ ಎಲ್ಲರೂ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂದರೆ ವೀಡಿಯೋವನ್ನು, ಅವರಿಗೆಲ್ಲರಿಗೂ ನಾನು ಮೆಚ್ಚುಗೆ ಆಗಿದ್ದೇನೆ, ರೀಚ್ ಆಗಿದ್ದೇನೆ ಅಂತ ಲೆಕ್ಕ. ಸೊ ನಾನು ಆ ಲೆವೆಲಿಗೆ ರೀಚ್ ಆಗಿದ್ದೇನೆ ಅಂತ ಹೇಳಿದರೆ ಮುಂದೆನೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ, ನನ್ನ ಅಭಿಮಾನಿ ಬಳಗ ಆಗಿರ್ಬೋದು ಅಥವಾ ನನ್ನ ಜೊತೆಗಿರುವಂಥವರಾಗಿರ್ಬೋದು ಎಲ್ಲರೂ ಕೂಡ ನನಗೆ ಸಹಾಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹಳ ಅದ್ಭುತವಾಗಿ ಮಾತನಾಡಿದ್ರಿ, ನಿಮ್ಮ ಲೈಫ್ ಜರ್ನಿ ಆಗಿರ್ಬೋದು, ಕಷ್ಟಗಳ ಬಗ್ಗೆ ಹೇಳಿದ್ರಿ. ಕೊನೆಯದಾಗಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು. ಇಲ್ಲಿ ತನಕ ನನ್ನ ಜರ್ನಿಯಲ್ಲಿ ಯಾರೆಲ್ಲ ನನ್ನ ಜೊತೆಗೆ ಇದ್ದರು, ಅಂದರೆ ಕಷ್ಟದ ಸಮಯದಲ್ಲಿ ಆಗಿರ್ಬೋದು, ಖುಷಿಯ ಸಮಯದಲ್ಲಿ, ಹೆಚ್ಚಾಗಿ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಮನೆಯವರು, ನನ್ನ ಬಳಗದವರು, ಅಂದರೆ ನನ್ನ ಸ್ನೇಹಿತರು ಅಥವಾ ನನ್ನ ಜೊತೆಗೆ ಕೆಲಸ ಮಾಡುವ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ನಾಟಕದವರಾಗಿರ್ಬೋದು ಅಥವಾ ನನ್ನ ಅಭಿಮಾನಿಗಳಾಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅಥವಾ ನನ್ನ ಮೇಲೆ ಬರಲಿಕ್ಕೆ ಯಾರೆಲ್ಲ ನನಗೆ ಹೆಲ್ಪನ್ನು ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದಲೇ ಒಂದು ದೊಡ್ಡ ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂತೇಳಿದರೆ ನಾನು ಈ ಪೊಸಿಷನ್ಗೆ ಬರಲಿಕ್ಕೆ ಕಾರಣವೇ ಅವರು. ನಾನು ಎಷ್ಟೇ ಒಂದು ಹರಸಾಹಸ ಮಾಡಿರ್ಬೋದು, ಏನೇ ಒಂದು ಕಷ್ಟಗಳನ್ನು ನಾನು ಅನುಭವಿಸಿ ಮೇಲೆ ಬಂದಿದ್ದರೂ ಕೂಡ ಹಿಂದೆ ಒಬ್ಬರು ಇದ್ದು ನನ್ನನ್ನು ಬೆನ್ತಟ್ಟಿ ಮೇಲೆ ತಗೊಂಡು ಹೋದಾಗ ಮಾತ್ರ ಅದರ ಒಟ್ಟಿಗೆ ನನ್ನನ್ನು ಕೆಳಗೆ ಹಾಕಿದವರು ತುಂಬ ಜನ ಇದ್ದಾರೆ. ಎಷ್ಟೋ ಜನ ನನ್ನನ್ನು ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಆ ಸಮಯದಲ್ಲೂ ಕೂಡ ನನ್ನನ್ನು ಮೇಲೆತ್ತಿದವರು ಇದ್ದಾರೆ. ಈಗ ನಾನು ಬೇರೆ ಬೇರೆ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು ಕೂಡ ಅದ್ರ ಜೊತೆಗೆ ನಮ್ಮದೇ ಒಂದು ಟೀಮ್ ಕನಸು ಮಾರಾಟಕ್ಕಿದೆ ಅಂತ ಹೇಳಿ ಒಂದು ಫಿಲ್ಮ್ ಬಂತು. ಸೊ ಅದರಲ್ಲೂ ಕೂಡ ನನಗೆ ಅವಕಾಶವನ್ನು ಕೊಟ್ಟರು. ಆ ಟೈಮಲ್ಲಿ ನನಗೆ ಯಾವುದೂ ಆಪರ್ಚುನಿಟೀಸ್ ಬಂದಿರಲಿಲ್ಲ. ಆ ಟೈಮಲ್ಲಿ ನನ್ನನ್ನು ಕರೆದು ಅವರು ಆಪರ್ಚುನಿಟಿಯನ್ನು ಕೊಟ್ಟರು, ನಿಮಗೆ ನಾವು ಒಂದು ಅವಕಾಶವನ್ನು ಕೊಡ್ತಿದ್ದೆ. ಆ ಥರ ಮಾಡಿದವರು ಇದ್ದಾರೆ. ಅಂದರೆ ಉತ್ತಮ ರೀತಿಯಲ್ಲಿ ನಿನ್ನನ್ನು ಮೇಲೆ ಕೊಂಡು ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದವರು ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ನನ್ನಿಂದ ಎಷ್ಟೋ ಜನರಿಗೆ ಬೇಜಾರು ಆಗಿರ್ಬೋದು. ಕೆಲವೊಂದು ಸಮಯದಲ್ಲಿ ನಾನು ಹೇಳಿರ್ಬೋದು ನೀವು ನನಗೆ ಸಪೋರ್ಟ್ ಮಾಡಿಲ್ಲ ಅಂತ, ಬಟ್ ಅವ್ರು ಮಾಡಿರ್ತಾರೆ. ಕೆಲವೊಂದು ಬೇಜಾರಾದಾಗ ನಾನು ಮಾತಾಡೂ ಇರ್ಬೋದು. ಸೊ ಯಾರೆಲ್ಲ ನನಗೆ ಇಲ್ಲಿ ತನಕ ಸಹಾಯವನ್ನು ಮಾಡಿದ್ದಾರೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ತನಕ ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಇಲ್ಲಿಂದನೇ ಒಂದು ದೊಡ್ಡ ವಂದನೆಯನ್ನು ತಿಳಿಸ್ತೇನೆ. ಹಾಗೆಯೇ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಸ್ಪಂದನ ಚಾನಲ್ ಒಂದು ದೊಡ್ಡ ವೇದಿಕೆಯೇ ನನಗೆ, ನನ್ನಂಥ ಒಂದು ಸಣ್ಣ ಕಲಾವಿದಗೆ ಇದೊಂದು ದೊಡ್ಡ ವೇದಿಕೆ. ಯಾಕೆಂತೇಳಿದರೆ ಇಲ್ಲಿಂದಲೇ ನಾವು ಮೇಲೆ ಹೋಗ್ಬೋದು. ಸೊ ಹಾಗಾಗಿ ಈ ಒಂದು ಚಾನಲ್ಗೆ ನನ್ನನ್ನು ಒಂದು ಇಂತಹ ಒಬ್ಬಳು ಆರ್ಟಿಸ್ಟ್ ಇದ್ದಾಳೆ ಅಂತ ನನ್ನನ್ನು ಗುರುತಿಸಿ ನನಗೆ ಕರೆಯನ್ನು ಮಾಡಿ, ನಾನು 3-4 ಸಾರಿ ಒಪ್ಕೊಂಡಿರಲಿಲ್ಲ. ಸೊ ನಿಮಗೆ ತುಂಬ ತೊಂದರೆಗಳನ್ನು ಕೊಟ್ಟಿದ್ದೇನೆ ಕಾಲ್ ಮಾಡುವಾಗ. ಇವತ್ತು ನನಗೆ ಬರಲಿಕ್ಕಾಗಲ್ಲ, ನನ್ನ ಕೆಲಸದ ಸಮಯ ಆಗಿದೆ, ಟೀಚಿಂಗ್ ಕೆಲಸದಲ್ಲಿರೋದ್ರಿಂದ ನನಗೆ ಎಲ್ಲವನ್ನು ಬಿಟ್ಟು ಒಮ್ಮೆಲೇ ಬರಲಿಕ್ಕೆ ಆಗೋದಿಲ್ಲ. ಸೊ ಒಂದಷ್ಟು ರೆಸ್ಪಾನ್ಸಿಬಿಲಿಟಿಯನ್ನು ಇರೋವಾಗ ಸೊ ಅದೆಲ್ಲವನ್ನು ನಾನು ಇಟ್ಕೊಂಡು ನಾನು ಇಲ್ಲಿಗೆ ಬರ್ತೇನೆ ಅಂದಾಗ ನೀವು ಯಾವತ್ತೂ ಬೇಡ ಇವಳು ತುಂಬ ಅಹಂಕಾರ ತೋರಿಸ್ತಾಳೆ ಅಂತ ಯಾವತ್ತೂ ನನಗೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ನಾನಂದರೆ ಬೇಡ ಅಂತ ಹೇಳಿದ್ದು ನನ್ನ ಸಮಯದ ಅಭಾವದಿಂದಾಗಿ. ಸೊ ಬೇಡ ಅಂತ ಹೇಳಿದಾಗಲೂ ಕೂಡ ನೀವು ನನ್ನನ್ನು ಸೈಡಿಗೆ ಇಡಲಿಲ್ಲ, ಆದರೂ ನನ್ನನ್ನು ನೆನಪಲ್ಲಿ ಇಟ್ಕೊಂಡು ಮತ್ತೆ ನನಗೆ ಕರೆಯನ್ನು ಮಾಡಿ ನನಗೆ ಇಲ್ಲಿ ತನಕ ಬರೋ ಥರ ಮಾಡಿದ್ದೀರಾ. ಹಾಗಾಗಿ ಸ್ಪಂದನ ಚಾನಲಿನ ವಾಹಿನಿಯ ಎಲ್ಲ ಒಂದು ಟೀಮಿಗೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ದೊಡ್ಡ ವಂದನೆಗಳು. ಓಕೆ ಮೇಡಮ್, ನಿಮ್ಮ ಜೊತೆ ಮಾತನಾಡಿ ಬಹಳಷ್ಟು ಖುಷಿ ಆಯಿತು. ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಜೀವನದಲ್ಲಿ ಇನ್ನಷ್ಟು ನೀವು ಸಾಧನೆ ಮಾಡಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ವಾಹಿನಿ ಕಡೆಯಿಂದ ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆಯ ಯಶೋಗಾಥೆಯನ್ನು ವೃತ್ತಿಯಲ್ಲಿ ಶಿಕ್ಷಕಿ ಆಗಿಕೊಂಡು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇಂತಹ ಸಾಧಕರನ್ನು ಪರಿಚಯಿಸಲಿಕ್ಕೆ ಮುಂದಿನ ವಾರ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.